ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ದೇಲಂಪಾಡಿ ಯೋಗ ಪ್ರತಿಷ್ಠಾನ ಇವರ ಸಹಭಾಗಿತ್ವದೊಂದಿಗೆ ಯೋಗ ಶೋ ಬೈ ಸ್ಟೂಡೆಂಟ್ಸ್ ಕಾರ್ಯಕ್ರಮವು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ಯೋಗ ಫಾರ್ ಬೆಟರ್ ಹೆಲ್ತ್ ಎಂಬ ಧ್ಯೇಯದೊಂದಿಗೆ ಯೋಗ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಪ್ರವೀಣ್ ಮಾರ್ಟಿಸ್ ಎಸ್ಜೆ ಅವರು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣಕ್ಕೆ ಹಾಗೂ ಒತ್ತಡವನ್ನು ನಿವಾರಿಸಲು ಯೋಗ ಪ್ರಾಮುಖ್ಯತೆಯನ್ನ ಪಡೆದಿದೆ ಎಂದು ಹೇಳಿದರು. And that is not the end. We would like to encourage you to practice yoga in your life throughout so that this becomes part of your life. And we have got our own illustrious alumnus, Yoga Ratna Gopakrishna Devapadi. He has been contributing a lot in this direction. And it's been a great inspiration to all of us. And we must take his inspiration and see that we practice this yoga and continue to practice in our lives too. As you all know, this is a great tradition that is added over to us from the ancient times in India, and people have really found great benefit to their lives. ಸಂತ ಅಲೋಶಿಯಸ್ ಕಾಲೇಜಿನ ಡೀನ್ ಡಾ ಈಶ್ವರ್ ಭಟ್ ಅವರು ಮಾತನಾಡಿ, ಯೋಗಾಭ್ಯಾಸ ಎನ್ನುವುದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ಪ್ರತಿನಿತ್ಯವೂ ಪ್ರಾಣಾಯಾಮ, ಯೋಗಾಸನಗಳನ್ನು ದಿನಚರಿಗಳಲ್ಲಿ ಅಳವಡಿಸಿಕೊಳ್ಳುವುದು ಉತ್ತಮ ಎಂದರು. ಸ್ಟೂಡೆಂಟ್ ಅವ್ರು ಹೇಳ್ತಾ ಇದ್ರು, ಯಾವ ಮಕ್ಕಳಿಗೂ ಯೋಗ ಸಿಗದೆ ಆಗ್ಬಾರ್ದು, ಆ ರೀತಿಯಲ್ಲಿ ಅದನ್ನು ಅರೇಂಜ್ ಮಾಡಿ ಅಂತ. ಸೊ ನಾವೆಲ್ಲ ಗಾರ್ಡನ್, ಬಟ್ ಅವರ ಡೈರೆಕ್ಷನ್ ನಮಗಿದೆ. ಸೊ ದಿಸ್ ವೇ ಫಾದರ್ ಇಸ್ ಸಪೋರ್ಟಿಂಗ್ ಆಲ್ ದ ಆಕ್ಟಿವಿಟೀಸ್ ಟುಡೇ. ಯೋಗ program also father is supporting. He is with us. So it is my happy moment to welcome our principal to this yoga program. India has contributed yoga. Now it has got its important significance. We know that all the countries everywhere they are celebrating International Yoga Day. Not only International Yoga Day, regular basis they are doing this yoga and meditation. ಈಗ ಮೆಡಿಟೇಷನ್ ಮತ್ತು ಯೋಗದಿಂದ ಏನು ಪಾಸಿಟಿವಿಟಿ ಇದೆ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಸೊ ದಟ್ ವೇ ವಿ ನೀಡ್ ಟು ಫೀಲ್ ವೆರಿ ಪ್ರೌಡ್ ಬಿಕಾಸ್ ಇಟ್ ಹ್ಯಾಸ್ ಒರಿಜಿನೇಟೆಡ್ ಫ್ರಮ್ ಇಂಡಿಯಾ. ಸೊ ವಿ ಫೀಲ್ ವೆರಿ ಮಚ್. ಈ ಸಂದರ್ಭ ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಯೋಗ ಗುರುಗಳಾದ ಗೋಪಾಲಕೃಷ್ಣ ದೇಲಂಪಾಡಿ ಅವರು ಯೋಗಾಭ್ಯಾಸದ ತರಬೇತಿಯನ್ನ ನೀಡಿದರು. ಈ ವೇಳೆ ದೈಹಿಕ ನಿರ್ದೇಶಕರಾದ ಅರುಣ್ ಡಿಸೋಸಾ, ಕಲ್ಚರಲ್ ಸೆಕ್ರೆಟರಿ ಲಿಯೋನಾ ಅಲಿಸನ್ ಡಿಸೋಸಾ ಉಪಸ್ಥಿತರಿದ್ದರು. ರುಚಿತಾ, ವಿ4 ನ್ಯೂಸ್, ಮಂಗಳೂರು.